ಗರ್ಭಧಾರಣೆಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ವೈದ್ಯರು ಮಾಡಿದ್ದರೆ ಎನ್ನಲಾದಂತಹ ಎಡವಟ್ಟಿನಿಂದಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾದ ಮಹಿಳೆ ಬೇರೊಂದು ದೈಹಿಕ ಆರೋಗ್ಯ ಸಮಸ್ಯೆಗೆ ಸಿಲುಕಿರುವಂತಹ ಘಟನೆ ಬಂಟ್ವಾಳದಲ್ಲಿ ನಡೆದಿದ್ದು, ಈ ಬಗ್ಗೆ ತನಿಖೆ ನಡೆಸಿ ತಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮಹಿಳೆಯ ಕುಟುಂಬಸ್ಥರು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಬಂಟ್ವಾಳ ತಾಲೂಕು ವಿಟ್ಲ ಮುಡ್ನೂರು ಗ್ರಾಮದ ಚಂದ್ರಶೇಖರ ಅವರ ಪತ್ನಿ 37 ವರ್ಷ ಪ್ರಾಯದ ಇಂದಿರಾ ಅವರು ತೊಂದರೆಗೆ ಒಳಗಾದಂತಹ ಮಹಿಳೆಯ ಕುಟುಂಬದ ಪರವಾಗಿ ಬಂಟ್ವಾಳದ ರಾಯಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಶ್ಮಿತ್ ಶೆಟ್ಟಿ ಅವರು ಪ್ರಕರಣದ ಕುರಿತಂತೆ ಇಂದಿಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಇಂದಿರಾ ಅವರು ಗರ್ಭಧಾರಣೆಯ ಬಗ್ಗೆ ಸ್ಕ್ಯಾನಿಂಗ್ ಮಾಡಲು ಬಂಟ್ವಾಳದ ಮೆಲ್ಕಾರ್ನಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ತೆರಳಿದ್ದು, ಅಲ್ಲಿನ ವೈದ್ಯೆ ಶಸ್ತ್ರಚಿಕಿತ್ಸೆಯೊಂದರ ಅಗತ್ಯವಿದೆ, ಅದಕ್ಕೆ 60,000 ರೂಪಾಯಿ ವೆಚ್ಚವಾಗುತ್ತದೆ ಎಂದಿದ್ರು. ಹಾಗೆ ಕಳೆದ ಜೂನ್ 17ರಂದು ಗರ್ಭಧಾರಣೆ ಸಂಬಂಧಿತ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಿದ್ರು. ಇನ್ನೊಂದು ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ ಎಂದು ಹೇಳಿ ಪುತ್ತೂರಿನ ಇನ್ನೊಂದು ಖಾಸಗಿ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಇನ್ನೊಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಿದ್ದಾರೆ. ಆದರೆ ಮಲಶೇಖರಣೆಯ ಬ್ಯಾಗ್ ಹೊಟ್ಟೆಯಿಂದ ಹೊರಗೆಯೇ ಇರಿಸಲಾಗಿದೆ. ಅಲ್ಲಿ 1,75,000 ರೂಪಾಯಿ ಬಿಲ್ಲನ್ನು ಮಾಡಿದ್ದಾರೆ. ಡಿಸ್ಚಾರ್ಜ್ ಆಗಿ ಮನೆಗೆ ಹೋದರೂ 15 ದಿನಗಳಿಗೊಮ್ಮೆ ಆಸ್ಪತ್ರೆಗೆ ತೆರಳಿ ಮಲಶೇಖರಣೆಯ ಬ್ಯಾಗನ್ನು ಬದಲಾಯಿಸಬೇಕಾಗಿದ್ದು, ಅದಕ್ಕೆ 5,000 ರೂಪಾಯಿ ಖರ್ಚಾಗುತ್ತದೆ. ಈ ನಡುವೆ ಸೆಪ್ಟೆಂಬರ್ 9ರಂದು ಮಲಶೇಖರಣೆಯ ಬ್ಯಾಗನ್ನು ತೆಗೆಯಲೆಂದು ಬಂಟ್ವಾಳ ಆಸ್ಪತ್ರೆಗೆ ಕಳಿಸಿ ಮತ್ತೆ ಶಸ್ತ್ರಚಿಕಿತ್ಸೆಯನ್ನು ನಡೆಸಿದ್ದಾರೆ. ಅದು ಸರಿಯಾಗಿಲ್ಲ. ಈಗ ಅವರು ಪುತ್ತೂರಿನ ಆಸ್ಪತ್ರೆಯಲ್ಲಿಯೇ ಇದ್ದಾರೆ. ಅಲ್ಲಿ 1,70,000 ರೂಪಾಯಿ ಬಿಲ್ ಆಗಿದೆ ಎಂದು ವಿವರಿಸಿದರು. ಇಂದಿರಾ ಅವರ ಪತಿ ಚಂದ್ರಶೇಖರ್ ಮಾತನಾಡಿ, ನಾನು ಕೂಲಿ ಕಾರ್ಮಿಕ, ಮೊದಲ ಬಿಲ್ 1,75,000 ರೂಪಾಯಿಗಳನ್ನು ಸಾಲ ಮಾಡಿ ಪಾವತಿ ಮಾಡಿದ್ದೇನೆ. ಪತ್ನಿಗೆ ಎದ್ದು ನಡೆದಾಡಲು ಸಾಧ್ಯವಾಗ್ತಾ ಇಲ್ಲ, ನಮಗೆ ನ್ಯಾಯವನ್ನು ದೊರಕಿಸಿಕೊಡಿ ಎಂದು ಕಣ್ಣೀರಿಟ್ಟರು. ಸುದ್ದಿಗೋಷ್ಠಿಯಲ್ಲಿ ಪರಮೇಶ್ವರ ಪೂಜಾರಿ, ದಯಾನಂದ ಶೆಟ್ಟಿ, ಶ್ಯಾಮಲಾ, ಶೋಭಾ, ಸುದೇಶ್ ಭಟ್, ಹರೀಶ್ ಅವರು ಇದ್ದರು. ಫಸ್ಟ್ ಸ್ಕ್ಯಾನಿಂಗ್ ಪಂಡೇರು ಒಂದು ಎಂಕ್ಲ ಜೋಕುಲಂದಕ್ಕೆ ಸಮಸ್ಯೆ ಟ್ರೀಟ್ಮೆಂಟ್ಗೆ ಕೊಡೋದು ಪೋಯಿನೆ ಪಂಡೇರು ಒಂದು ಸ್ಕ್ಯಾನಿಂಗ್ ಮಂತೆ ಕಂಡೇರು ಗೆಡ್ಡೆ ಉಂಟು ಜೋ ಇದು ಬೇನೆಲ್ ಹಾಕೊಂತ ಈ ಬೇನೆಲ್ ಹಾಕೊಂಡು ಜನಗಳಿ ಅಂಚ ಪಂಡಲು ಪಂಡೇರು ಡಾಕ್ಟ್ರು ಒಂದು ಜೋಕುಲ ಮಾಡೋದು ಈ ಗೆಡ್ಡೆ ಎತ್ತನ ಜೋಕುಲು ಹಾಕೊಂಡು ನೆಟ್ಟು చాలా ಪ್ರಾಬ್ಲಮ್ ಇದ್ದು ಸರ್ಜನ ಅದು 7 ಗಂಟೆಯಲ್ಲಿ ಪೋತೀರು ಮತ್ತು ಒಂದು ಹೆಣ್ಮರನ ಪರ ಕೂಡ ಪಂಡೇರು 50,000 ಫಸ್ಟ್ ಪಂತೀರು 50,000 ಪಂಡದು ವಾಪಸ್ ನಿಕ್ಲು ಜಾಸ್ತಿ ಕಟ್ಟೋಡು ಜಾಸ್ತಿ ಕಟ್ಟದು ಪರ ಸರ್ಜರಿ ಆದ ಚೇಂಬರ್ಗೆ ಲೆತ್ತೀರಿ ಇಂಜಿನ ಪೂರ ತೋಪದಿರಿ ಗೆಡ್ಡೆನ ಪೂರ ನಿಕ್ಲು 1,00,000 ಕಟ್ಟೋಡು ಜಾಸ್ತಿ ಹಾಕೊಂಡು ವಾಪಸ್ ಸರ್ಜರಿ ಆದ 4 ದಿನದ್ದು ವಾಪಸ್ ಡಿಸ್ಚಾರ್ಜ್ ಮಾಡ್ತೀರಿ ಮತ್ತೆ ಪರ 3 ತಿಂಗಳ ಆನಾಗ ವಾಪಸ್ ಏನು ಕ್ಲೋಸ್ ಮಾಡ್ಕೊಂಡೀರಿ ಕ್ಲೋಸ್ ಮಾಡ್ತದೆ 7ನೇ ತಾರೀಕು అని ಸರ್ಜರಿ ಅಂಡು ಡಿಸ್ಚಾರ್ಜ್ ಪರ ಪಂತೀರಿ ಏನು ಬೇಕು ವಾಪಸ್ ಬೇರೆ ಫೋನ್ ಮಾಡ್ತೀರಿ ಡಾಕ್ಟ್ರಿಗೆ ಕಾವ್ಯ ಬೇರೆಗೆ ಅದು ಪಂಡೇರು ಏನು ಪಂಡೆ 1 ತಿಂಗಳ ಆಯ್ತು ನಾನು 3 ಆಸ್ಪತ್ರೆ ಕುಲ್ಲದು ಏನು ಅಪ್ಪೆ ಒತ್ತಿ ಇಲ್ಲ ಅಲ್ಲಿಪ್ಪನೆ ಐಕ್ ಪಂಡೇರು ಇರ್ಪುರ ಅಂಚವರು ಪಾತಿರ ಇಲ್ಲಿ ಅಂತ ಕಟ್ ಮಾಡ್ತೀರಿ ಫೋನು ಪನ್ನ ಫಸ್ಟ್ ಜವಾಬ್ದಾರಿ ವಹಿಸಂದೆ ನಂಗೆ ಬುರ್ದು ಕೊಟ್ಟು ಪೂಜೆ ಅಂತ ಪಂತೀರಿ. ಆಪರೇಷನ್ ಮಾಡಿದ ಎಡವಟ್ಟಿನಿಂದಾಗಿ ಮಲ ಬರುವಂಥ ಜಾಗದ ಪೈಪ್ ಒಡೆದೋಗಿ ಮಲ ಶೇಖರಣೆಗೆ ಹೊರಗಡೆಯಿಂದಲೇ ಒಂದು ಬ್ಯಾಗ್ ಕೊಡ್ತಾರೆ. ಬ್ಯಾಗ್ ಕೊಟ್ಟು ಅಲ್ಲಿ ಸ್ವಲ್ಪ ದಿವಸ ಆದಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ. ಅಲ್ಲಿ ಪುನಃ ಒಂದು ಆಪರೇಷನ್ ಮಾಡಿ ಬ್ಯಾಗ್ ತೆಗಿಯೋಕ್ಕಾಗೋದಿಲ್ಲ, ಅಲ್ಲಿ ಏನೋ ಎಡವಟ್ಟು ಆಗ್ತದೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಬೇಜವಾಬ್ದಾರಿ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಿನ ಆಸ್ಪತ್ರೆ ನೋಡಿದರೆ ಒಂದು 3ನೇ ಮತ್ತು 4ನೇ ಮಹಡಿಯಲ್ಲಿದೆ. ಒಳ್ಳೆ ಲಾಡ್ಜ್ ಥರ ಇದೆ. ಅಲ್ಲಿ ಯಾವುದೇ ಆಪರೇಷನ್ ಮಾಡುವಂಥ ಶಸ್ತ್ರಚಿಕಿತ್ಸೆ ಮಾಡುವಂಥ ಮೂಲಭೂತ ಸೌಕರ್ಯಗಳು ಏನಿಲ್ಲ, ವೆಂಟಿಲೇಟರ್ ಯಾವುದೂ ಇಲ್ಲ ಅಲ್ಲಿ. ಆದರೂ ಆಪರೇಷನ್ ಇಲ್ಲ ಹಾಸ್ಪಿಟ್ಲ್ ಮಾಡಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ಡಾಕ್ಟ್ರು ಕೂಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಕೂಡ ಇಂಥದ್ದನ್ನು ಮುಟ್ಟಲಿಕ್ಕೆ ಒಂದು 3-4 ಬಾರಿ ಯೋಚನೆ ಮಾಡ್ತಾರೆ, ಅವರನ್ನು ಮುಟ್ಟಕ್ಕೆ ಹೋಗಲ್ಲ. ಅಂಥದ್ರಲ್ಲಿ ಅಷ್ಟೊಂದು ಏನು ವ್ಯವಸ್ಥೆ ಇಲ್ಲದೇ ಇರುವಂಥ ಆಸ್ಪತ್ರೆಯಲ್ಲಿ ಯಾಕೆ ಇದನ್ನು ಮಾಡೋಕ್ಕೆ ಹೋಗಿದ್ದಾರೆ? ಇದನ್ನು ಬರೀ ದುಡ್ಡಿನ ಆಸೆಗೋಸ್ಕರ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ. ಜಿಲ್ಲಾ ಆರೋಗ್ಯ DH ಅವರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ತನಿಖೆ ಮಾಡಲಿಕ್ಕೆ ಅಂತೇಳಿ. ಇವಾಗ ಇವ್ರಿಗಾಗಿರೋ ತೊಂದರೆಗಿಂದ ನಾವು ಗ್ರಾಮಸ್ಥರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು, ಮಹಿಳಾ ಸಂಘದವರು ಎಲ್ಲ ಸೇರಿ ಪತ್ರಿಕಾ ಒಂದು ಗೋಷ್ಠಿ ನಡೆಸಿದ್ದೀವಿ. ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯಾಧಿಕಾರಿಯವರು, ಜಿಲ್ಲಾಧಿಕಾರಿಯವರು, ಎಲ್ಲ ಇಲಾಖೆಯವರು ಅದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು.